ಹಿಂದುತ್ವದ ಮಿತ್ತ ಏಪಲ ಕೆಂಡ ಕಾರೊಂದು ಪುನಃ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತಾಂತರ ನಿಷೇಧ ಕಾಯ್ದೆ ರದ್ದು ಮಲ್ಪನ ಮೂಲಕ ಪರೋಕ್ಷ ಸಮರ ಸಾಧಿರು. ಇಂದಕ್ಕೆ ಬಿಜೆಪಿ ರಾಜ್ಯದ ಪ್ರತಿ ಜಿಲ್ಲೆಡು ಆಂದೋಲನ ಮಾದರಿ ಹೋರಾಟ ನಡಪಾದು ಹಿಂದುತ್ವನ ಒರಿಪಾಯರೆ ಟಕ್ಕರ್ ಕೊರಿಯರ ಉಂಡು. ಲವ್ ಜಿಹಾದ್ ಮತಾಂತರ ಕರ್ನಾಟಕ ರಾಜ್ಯ ಮಾತ್ರ ಅತ್ತಂದೆ ಕೈತಲ್ದ ಕೇರಳನ್ನ ಬಾಧಿಸ ಹೊಂದಿದ್ದು ಅವ್ವೇತು ಹತ್ಯೆಲು ಬೊಲ್ಪುಗು ಬೈತಂಡು. ಇದೇ ತನ್ನರುಟು ಕಾಯ್ದೆ ಬಲಪಡಿಸಾವನ ಬದಲು ರಾಜ್ಯ ಸರ್ಕಾರದ ನಿರ್ಧಾರ ಮತಾಂತರವಾದಿ ಸಂಘಟನೆಗಳಿಗೆ ಹೊಸ ಹುಮ್ಮಸ್ಸು ಕೊರೊಂದುಂಡು ಪಣದು ಕುಡ್ಲ ಉತ್ತರ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ವೈ ತಿಳಿಪಾದರು. ಸಿದ್ದರಾಮಯ್ಯನವರು ಹಿಂದಿನಿಂದಲೂ ಸಹ ಹಿಂದುತ್ವ ಮತ್ತು ಹಿಂದೂಗಳ ಮೇಲೆ ಕೆಂಡವನ್ನ ಕಾರ್ತಿರುವಂತಹ ಒಂದು ವ್ಯಕ್ತಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆದ ನಂತರ ಈಗ ಹಿಂದೂ ಸಮಾಜದ ಮೇಲೆ ಪ್ರಹಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವರು ಈಗ ಮತಾಂತರ ಕಾಯ್ದೆಯನ್ನು ಹಿಂತೆಗೆದುಕೊಳ್ಳುವ ಮೂಲಕ ನಮ್ಮ ರಾಜ್ಯದಲ್ಲಿ ಕೋಮು ಸೌಹಾರ್ದತೆ ಏನಿದೆ ಅದಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೂರಾರು ವರ್ಷಗಳ ಹಿಂದೆ ಮುಸ್ಲಿಂ ರಾಜರು ಬಲವಂತವಾಗಿ ಹಿಂದೂಗಳನ್ನು ಮತಾಂತರ ಮಾಡ್ತಾ ಇದ್ರು. ನಂತರ ಬಂದಂಥ ಬ್ರಿಟಿಷರು ಸಹ ಈ ಮುಸ್ಲಿಮರಿಗೆ ಯಾವುದೂ ಕಮ್ಮಿ ಇಲ್ಲದಂತೆ, ಯಾವ ರೀತಿಯಲ್ಲೂ ಕಮ್ಮಿ ಇಲ್ಲದಂತೆ ಅವರೊಂದಿಗೆ ಬಂದಂಥ ಮಿಷನರಿಗಳು ಸಹ ಹಿಂದೂಗಳನ್ನು ಮತಾಂತರ ಮಾಡ್ತಾ ಇದ್ರು. ಸ್ವಾತಂತ್ರ್ಯ ನಂತರ ಸಹ ಈ ಕೆಲಸ ನಿರಂತರವಾಗಿ ನಡೀತಲೇ ಇದೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹಿಂದೂ ಸಮಾಜವನ್ನು ಉಳಿಸಬೇಕು, ಮತಾಂತರ ನಿಷೇಧ ಕಾಯ್ದೆಯನ್ನು ತಂದು ನಮ್ಮಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಯಾಕಂತ ಹೇಳಿದ್ರೆ ಕೋಮು ಗಲಭೆಗೆ ಮುಖ್ಯ ಕಾರಣ ಮತಾಂತರ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಲವ್ ಜಿಹಾದು, ಮತ್ತೊಂದು ಕಡೆ ಮಿಷನರಿಗಳಿಂದ ಮತಾಂತರವನ್ನು ಮಾಡುದು. ಯಾರನ್ನ ಮತಾಂತರ ಮಾಡ್ತಾ ಇದ್ದಾರೆ? ಹಿಂದೂಗಳನ್ನ ಹೆಕ್ಕಿ ಮತಾಂತರ ಮಾಡುವಂಥ ಕೆಲಸ ಇವರಿಂದ ಆಗ್ತಾ ಇದೆ. ಇವರಿಗೆ ಸರಿಯಾದ ವ್ಯವಸ್ಥೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಕೊಡುವಂಥ ಕೆಲಸವನ್ನ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಟಕ್ಕರ್ ಕೊಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಹ ರೆಡಿ ಇದೆ. ರಾಜಕೀಯ ಒಂದು ಕಡೆ, ಆದರೆ ಹಿಂದೂ ಸಮಾಜದ ಮೇಲೆ ಇಂತಹ ಪ್ರಹಾರವನ್ನ ಮಾಡ್ತಾ ಬಂದ್ರೆ ನಾವು ಸುಮ್ಮನೆ ಕೈಕಟ್ಟಿ ಕೂತ್ಕೊಳ್ಳೋದಿಲ್ಲ. ದೊಡ್ಡ ರೀತಿಯ ಆಂದೋಲನವನ್ನ, ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಎದುರಿಸಬೇಕಾದಿತ್ತು ಅನ್ನುವಂಥ ಎಚ್ಚರಿಕೆಯನ್ನು ಸಹ ಈ ಮೂಲಕ ನಾನು ಸಿದ್ದರಾಮಯ್ಯನವರು ಮತ್ತು ಅವರ ಹಿರಿಯ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ನೀಡ್ತಾ ಇದ್ದೇನೆ.